ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಡೈರಿ ಡೇ ಐಸ್ ಕ್ರೀಮ್ಸ್, ಮೆಕಾಯ್ ಕಿಚನ್ ಅಂಡ್ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಲೋ, ನಮಸ್ತೆ, ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ಕರಾವಳಿಗರ ಮನೆಗೆದ್ದ ಅಡುಗೆ ಮನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ ಮ್ಯಾನ್ ತೂರ್ ದಾಲ್ ಅಂಡ್ ಡೈರಿ ಡೇ ಐಸ್ ಕ್ರೀಮ್. ಎನಿವೇಸ್ ವೀಕ್ಷಕರೇ, ಒನ್ಸಿಗೆ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ದಾರೆ ವಿನಯ್ ಅವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ದಾರಾ? ಓಕೆ, ಸರಿ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಏನು ಸ್ಪೆಷಲ್ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಉಪ್ಪು ಮೆಣಸು ದೋಸೆ ಮಾಡ್ಬೇಕಂತ. ಉಪ್ಪು ಮೆಣಸು ದೋಸೆ, ಓಕೆ. ಸೊ ಹಾಗಿದ್ರೆ ದೋಸೆ ಜೊತೆಗೆ ಚಟ್ನಿ ಎಲ್ಲ ಬೇಕಂತಿಲ್ಲ? ಏನಿಲ್ಲ. ಓಕೆ, ಸೂಪರ್ ಮೇಡಮ್. ಅಡುಗೆ ಶುರು ಮಾಡೋಣ. ಮೊದಲಿಗೆ ಏನು ಕೊಡ್ಲಿ ನಿಮಗೆ? ಅಕ್ಕಿ ಕಡಿಲಿಕ್ಕೆ ಮಿಕ್ಸಿ ಜಾರ್. ಎಸ್, ಅದು ಅಕ್ಕಿಯನ್ನು ಸುರುವಿಗೆ ಹಾಕಿ, ಬೆಳ್ತಿಗೆ ಅಕ್ಕಿಯಾ? ಬೆಳ್ತಿಗೆ ಅಕ್ಕಿ. ಓಕೆ. ನೀರೆಲ್ಲ ಹಾಕಿ ಇಡಬೇಕು. ಓಕೆ. ಅರ್ಧ ಸಣ್ಣ ಆದ್ಮೇಲೆ ತೆಂಗಿನಕಾಯಿ ಎಲ್ಲ ಹಾಕಿ. ಎಸ್, ನೀರು ಹಾಕ್ಲಿಕ್ಕಿದೆಯಾ? ನೀರು ಹಾಕ್ಲಿಕ್ಕೆ ಉಂಟು ಸ್ವಲ್ಪ. ಸಾಕಲ್ಲ? ಕೊಡಿ. ಇದು ಹಾಕುವ. ಮೆಣಸು ಹಾಕಬೇಕು. ಮೆಣಸು, ಆಮೇಲೆ ಜೀರಿಗೆ ಮತ್ತು ಕೊತ್ತಂಬರಿ. ಜೀರಿಗೆ ಮತ್ತು ಕೊತ್ತಂಬರಿ, ತೆಂಗಿನಕಾಯಿ. ಓಕೆ. ತೆಂಗಿನಕಾಯಿ ತುರಿ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ಹಾಕ್ಬೇಕಾ? ಸ್ವಲ್ಪ ಹಾಕಿ. ಸಾಕಾ? ಸಾಕು. ಮತ್ತೆ ನೋಡಿ. ಎಸ್. ಸಾಕಾಗುತ್ತಾ? ಸಾಕು. ಕಾವಲಿ ಬಿಸಿ ಇಡ್ಲಾ? ಸ್ವಲ್ಪ ನೀರು ಬೇಕು. ಸ್ವಲ್ಪ ನೀರು ಬೇಕು. ನೀರು ಹಾಕ್ಬೇಕಾ? ಎಣ್ಣೆ. ಎಸ್. ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಲ್ಲ? ಸೋಮ, ಮನೇಲಿ ಯಾರೆಲ್ಲ ಇರೋದು? ಮನೆಯಲ್ಲಿ ನಾನು, ನನಗೆ 2 ಮಕ್ಕಳಿದ್ದಾರೆ. ಮತ್ತು ದೊಡ್ಡಮ್ಮ, ಮತ್ತು ಅಮ್ಮ, ಮತ್ತು ನನ್ನ ಮಾವನ ಮಗ ಇದ್ದಾನೆ. ಓಕೆ. ಎಷ್ಟು ಮಂದಿ ಇದ್ದೀರಾ? ಓಕೆ. ಸೊ ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಥವಾ? ಕೆಲಸಕ್ಕೆ ಹೋಗ್ತಿದ್ದೆ, ಈಗ ಒಂದು 4 ತಿಂಗಳಲ್ಲಿ ಹೋಗಲಿಲ್ಲ. ಹೋಗಲಿಲ್ಲ. ಓಕೆ. ಸಂಘದಲ್ಲಿ ಮೇಡಮ್ ಆಗಿದ್ದೆ.
ಹೌದಾ? ಓಕೆ. ಎಸ್. ಎಣ್ಣೆ ಹಾಕಬೇಕಾ? ಚೂರ ರೆಡಿ ಆಗಿದೆಯಾ? ಆಫ್ ಮಾಡಲಾ? ಹಾಂ ಮಾಡಿ. ಓಕೆ. ಎಸ್. ಉಪ್ಪು ಮೆಣಸು ದೋಸೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬ ಚೆನ್ನಾಗಿ ಸ್ವೀಟಾಗಿ ಹೇಳ್ಕೊಟ್ಟಿದ್ದೀರಾ. ಆ್ಯಂಡ್ ಇದಕ್ಕೆ ಗ್ರೇವಿ ಎಲ್ಲ ಏನು ಬೇಡ, ಹಾಗೆ ತಿನ್ಬೋದಲ್ವಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ವೀಕ್ಷಕರೇ, ಸೂಪರಾಗಿ ಫಾಸ್ಟಾಗಿ ಮಾಡುವಂತಹ ಉಪ್ಪು ಮೆಣಸು ದೋಸೆ ರೆಡಿ ಆಗಿದೆ. ಹೇಗೆ ಮಾಡೋದು ಅಂತ ಸೂಪರ್ ಫಾಸ್ಟಾಗಿ ನೀವು ನೋಡ್ಕೊಂಬನ್ನಿ. ಉಪ್ಪು ಮೆಣಸು ದೋಸೆ ತಯಾರಿಸೋ ವಿಧಾನ. ಮೊದಲು ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಒಣಮೆಣಸು, ಜೀರಿಗೆ, ಧನಿಯಾ, ತೆಂಗಿನ ತುರಿ, ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ತೆಳು ಮಾಡಿಕೊಂಡು ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಉಪ್ಪು ಮೆಣಸು ದೋಸೆ ಸವಿಯಲು ಸಿದ್ಧ. ಅಮ್ಮ, ಸೂಪರ್ ಆಗಿರುವಂತಹ ದೋಸೆ ಹೇಳ್ಕೊಟ್ಟಿದ್ದೀರಾ. ಟೇಸ್ಟ್ ಮಾಡೋಣ? ತಗೊಳ್ಳಿ, ಟೇಸ್ಟ್ ಮಾಡಿ. ಎಸ್, ಚೆನ್ನಾಗಿದೆ. ಆಗಲೇ ಹೇಳಿದಾಗ ಹಾಗೆ ತಿಂತಾ ಇರ್ಬೋದು. ಉಪ್ಪು ಖಾರ ಪರ್ಫೆಕ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಎಸ್ ವೀಕ್ಷಕರೇ, ಸೂಪರ್ ಆಗಿರುವಂತಹ ಉಪ್ಪು ಖಾರ ದೋಸೆ ರೆಡಿ. ಆ್ಯಂಡ್ ಟೇಸ್ಟ್ ಕೂಡ ಮಾಡಿದೆ, ತುಂಬಾ ಚೆನ್ನಾಗಿದೆ. ಇವಾಗ ಹಸಿವಾಗ್ತಾ ಇದೆ, ಆ ಟೈಮಲ್ಲಿ ಇದು ಹೇಳಿ ಮಾಡಿಸಿರುವಂತಹ ರೆಸಿಪಿ. ಆ್ಯಂಡ್ ಸದ್ಯಕ್ಕೆ ಎಲ್ಲಿಗೂ ಹೋಗಬೇಡಿ, ನೆಕ್ಸ್ಟ್ ರೆಸಿಪಿಗೆ ಮೇಡಮ್ ಅವ್ರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟರಲ್ಲಿ ನಾವು ತೊಗೊಂಡು ಬರೋಣ ಒಂದು ಚಿಕ್ಕ ಪುಟಾಣಿ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್ ಅಂಡ್ ಡೈರಿ ಡೇ ಐಸ್ ಕ್ರೀಮ್. ಎನಿವೇಸ್ ವೀಕ್ಷಕರೇ, ಒನ್ಸ್ ಅಗೇನ್ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಗೆಸ್ಟ್ ಅನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬನ್ನಿ ಮೇಡಮ್, ಒನ್ಸ್ ಅಗೇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ಲೈಟಲ್ಲಿ ಹೊಟ್ಟೆ ಗಟ್ಟಿಯಾಗಿದೆ. ಸೊ ಇವಾಗ ಏನು ರೆಸಿಪಿ ಹೇಳ್ಕೊಡ್ತೀರಾ? ಒಂದು ಮಾವಿನಕಾಯಿ, ಅದು ಕಾಯಲ್ಲ, ಅದು ಹಣ್ಣಾದ ಮಾವಿನಕಾಯಿಯನ್ನು ನೀರಲ್ಲಿ ಹಾಕಿ ನಾವು ಅದು ಮಳೆಗಾಲಕ್ಕೆ ಮಾತ್ರ ತೆಗೆದು ಈ ತಿಂಗಳಲ್ಲಿ ಅದು ಜಾಸ್ತಿ ಮಾಡುದು. ಓಕೆ, ಸೊ ಮಾವಿನಕಾಯಿ ಸೀಸನ್ ಅಲ್ಲಿ ಹಣ್ಣಾದ ಮಾವಿನಕಾಯಿಯನ್ನು ತೆಗೆದು ನೀರಲ್ಲಿ ಹಾಕಿರ್ತೀರಾ? ಹೌದು. ಓಕೆ, ಅದನ್ನು ಈಗ ಇದು ಆಷಾಢ ತಿಂಗಳಲ್ಲಿ ಅದೆಲ್ಲ ಜಾಸ್ತಿ ಚಟ್ನಿ ಮಾಡುದು. ಓಕೆ ಓಕೆ, ಅದನ್ನು ಚಟ್ನಿ ಮಾಡುದು. ಅದರ ಚಟ್ನಿ ಇವಾಗ ಹೇಳ್ಕೊಡ್ತಾ ಇದ್ದೀರಾ. ಓಕೆ, ಸೂಪರ್. ಸೊ ಹಣ್ಣಾದ ಮಾವಿನಕಾಯಿ ನೀರಲ್ಲಿ ಹಾಕಿರ್ತೀವಿ, ಅದರ ಜೊತೆ ಏನಾದ್ರು ಉಪ್ಪು ಹಾಕಿ ನೀರಿಗೆ ಹಾಕಿ ಇಡುದು. ಉಪ್ಪು ಹಾಕಿ ನೀರಿಗೆ ಹಾಕಿ ಇಡ್ತೀರಾ. ಸೊ ಅದನ್ನ ಹಾಗೆ ತಿಂದ್ರೆ ಹೇಗೆ ಟೇಸ್ಟ್ ಬರುತ್ತೆ? ಹಣ್ಣು ಟೇಸ್ಟ್ ಸಿಗುತ್ತಾ ಇಲ್ವಾ? ಇವಾಗ ಟೇಸ್ಟ್ ಸಿಗುದಿಲ್ಲ, ಈಗ ಚಟ್ನಿಗೆ ಚಟ್ನಿ. ಎಸ್, ಸೊ ಹಾಗಿದ್ರೆ ಅಡಿಗೆ ಶುರು ಮಾಡೋಣ. ಮೊದಲಿಗೆ ಏನು ಕೊಡ್ಲಿ? ಇದು ಬೇಕು, ಜಾರ್, ಮಿಕ್ಸಿ ಜಾರ್. ತೆಂಗಿನಕಾಯಿ ಸುರಿದು ಹಾಕಿ, ಓಕೆ, ಮೆಣಸು ಹಾಕ್ಬೇಕು. ಓಕೆ, ಮತ್ತೆ ಬೆಳ್ಳುಳ್ಳಿ. ಬೇರೆ ಏನು ಹಾಕ್ಲಿಕ್ಕಿಲ್ಲ ಅದಕ್ಕೆ, ಏನಿಲ್ಲ, ಅಷ್ಟೇ. ಮತ್ತೆ ಉಪ್ಪು ಸ್ವಲ್ಪ ಹಾಕಿದ್ರೆ ಸಾಕು, ಅದರಲ್ಲಿ ಉಪ್ಪು ಉಂಟು. ಓಕೆ, ಚೂರು ಹಾಕಿದ್ರೆ ಟೇಸ್ಟಿಗೆ. ನೀರು ಹಾಕಿ ನೀರು ಹಾಕ್ಬೇಕಾ? ಸಾಕಾಗುತ್ತಾ? ಸಾಕು ಸಾಕು.
ಸಾಕಾಗುತ್ತಾ? ಓಕೆ, ಸ್ಪೂನ್ ಬೇಕಾ? ಸೋಮ, ಈಗ ಮಳೆಗಾಲ ಪ್ಲಸ್ ಆಷಾಢ ತಿಂಗಳು, ಏನೆಲ್ಲ ಯಾವುದೆಲ್ಲ ಬಗೆಯ ಚಟ್ನಿ ಅಡಿಗೆಗೆ ಪದಾರ್ಥಗಳು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ತಾವು? ರಚ್ಚ ಅಂತೆಲ್ಲ, ಹಲಸಿನ ಹಣ್ಣಿದ್ದು ರಚ್ಚದ ಚಟ್ನಿ ಅಂತ ಹೇಳ್ತಾರೆ ಅದು, ಮತ್ತೆ ಮಾವಿನಕಾಯಿ, ಮತ್ತೆ ಉಪ್ಪಡ ಪಚ್ಚೀರ, ಮತ್ತೆ ಬೇರೆ ಏನೆಲ್ಲ ಮಾಡ್ತೀರಾ? ಮತ್ತೆ ಇದು ಸೊಪ್ಪು ಉಂಟಲ್ಲ, ಸೊಪ್ಪು, ಸೊಪ್ಪು, ತ್ವಚ ಉಂಟು, ಸೊಪ್ಪು ಇದೆಲ್ಲ, ಅದೆಲ್ಲ ಇವಾಗ ಮಾಡ್ತೀರಾ ನೀವು? ಎಲ್ಲ ಮಾಡ್ತೇವೆ. ಓಕೆ. ತಿಂಡಿಯಲ್ಲಿ ಆದ್ರೆ? ತಿಂಡಿಯಲ್ಲಿ ಮೆಂತೆ ಗಂಜಿ ಮಾಡ್ತಾರೆ. ಮತ್ತೆ ಗಂಜಿ, ಮತ್ತೆ ಅದ್ಯಾವುದು ಸಾಂಬಾರ ಬಳ್ಳಿ ಇದು ಹೇಳಿದ್ರು. ಓಕೆ. ಮತ್ತೆ ಅದು, ಮತ್ತೆ ಇದೆ ಪೂರಿ, ಮತ್ತೆ ಉಪ್ಪಡ ಪಚ್ಚೀರು, ದೋಸೆ, ಅದ್ರ ದೋಸೆ. ಓಕೆ. ಮತ್ತೆ ಹಲಸಿನ ಹಣ್ಣಿನ ದೋಸೆ, ಗಟ್ಟಿ, ಮತ್ತೆ ಪತ್ರೊಡೆ. ಓಕೆ. ಅದೆಲ್ಲ ಮಾಡ್ತೀವಿ. ಒಂದೊಂದು ಭಾನುವಾರ ಒಂದೊಂದು ನಡುವಲ್ಲಿ ಮಾಡ್ತೀವಿ. ಓಕೆ, ಒಂದೊಂದು ದಿವಸ ಮಾಡ್ತೀರಾ ಇವಾಗ? ಓಕೆ. ಈಗ ಮಾವಿನಕಾಯನ್ನು ಚಟ್ನಿಗೆ. ಓಕೆ, ಸರಿ. ಸೊ ಅಲ್ಲಿಗೆ ರೆಡಿ ಆಗುತ್ತಾ? ರೆಡಿ ಆಗ್ತದೆ. ಓಕೆ. ಸೊ ಇದು ಗಂಜಿ ಜೊತೆಗೆ ಟೇಸ್ಟ್ ಆಗಿರುತ್ತೆ. ಚಟ್ನಿ ಟೇಸ್ಟ್ ಆಗ್ತದೆ. ಗಂಜಿ ಚಟ್ನಿ. ಓಕೆ. ಇದರದ್ದು ಸಿಪ್ಪೆ ಕೂಡ ಹಾಕಿರ್ಬೋದು, ಯಾಕಂದ್ರೆ ಇದು ಹಣ್ಣಾದಂತ ಮಾವಿನಕಾಯಿ, ಇದನ್ನು ಸಿಪ್ಪೆ ಸಹಿತ ತಿನ್ಬಹುದು. ಓಕೆ. ರೆಡಿ ಆಯ್ತು ಮಾವಿನಕಾಯಿ ಚಟ್ನಿ. ಓಕೆ. ಎಸ್. ಸೊ ಸರ್ವಿಂಗ್ ಬೌಲ್ ಇಲ್ಲಿದೆ. ಮಾವಿನಕಾಯಿ ಚಟ್ನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಟೇಸ್ಟ್ ಮಾಡಲಾ? ಗಂಜಿ ಜೊತೆಗೆ ಹೇಳಿ ಮಾಡಿಸಿರುವಂಥದ್ದು. ಸೂಪರ್. ಹೇಳೋಕ್ಕೆ ಮಾತೇ ಬರ್ತಾ ಇಲ್ಲ, ಚೆನ್ನಾಗಾಗಿದೆ. ಗಂಜಿ, ಬಿಸಿ ಗಂಜಿ, ಸಣ್ಣ ಗಂಜಿ ಬಿಸಿ ಇದ್ದರೆ ಮತ್ತಷ್ಟು ಟೇಸ್ಟಿ ಆಗಿರುತ್ತೆ ನನ್ನ ಪ್ರಕಾರ ಇದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬಾ ಚೆನ್ನಾಗಾಗಿದೆ. ಎಸ್ ವೀಕ್ಷಕರೇ, ಸೂಪರ್ ಆಗಿರುವಂತಹ ಮಾವಿನಕಾಯಿಯ ಚಟ್ನಿ ಅಂತ ಹೇಳಿದರೆ, ಮಾವಿನ ಹಣ್ಣನ್ನು ನೀರಲ್ಲಿ ಹಾಕಿಟ್ಟಿರುವಂತಹ ಚಟ್ನಿ ತುಂಬಾ ಚೆನ್ನಾಗಾಗಿದೆ. ಆ್ಯಂಡ್ ಟೇಸ್ಟ್ ಒಂದು ಡಿಫ್ರೆಂಟ್ ಆಗಿ ಸಿಗ್ತಾ ಇದೆ. ಆ್ಯಂಡ್ ಖುಷಿ ಆಗುತ್ತೆ ಇದನ್ನು ತಿನ್ನೋದಕ್ಕೆ. ಸೊ ಡೆಫಿನೆಟ್ಲಿ ಇದನ್ನು ಹೇಗೆ ಮಾಡೋದು ಅಂತ ಒಂದ್ಸರಿ ನೋಡ್ಕೊಂಬನ್ನಿ. ಮಾವಿನ ಹಣ್ಣಿನ ಚಟ್ನಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ತೆಂಗಿನ ತುರಿಗೆ, ಒಣಮೆಣಸು, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಸಾಲೆಗೆ ಉಪ್ಪಿನಲ್ಲಿ ಹಾಕಿಟ್ಟ ಮಾವಿನ ಹಣ್ಣನ್ನು ಚೆನ್ನಾಗಿ ಕಿವುಚಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಮಳೆಗಾಲದ ಸ್ಪೆಷಲ್ ಹಾಗೂ ಬಾಯಲ್ಲಿ ನೀರೂರಿಸುವ ಮಾವಿನ ಹಣ್ಣಿನ ಚಟ್ನಿ ಸವಿಯಲು ಬಲು ರುಚಿ. ಎಸ್ ಅಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಸೂಪರ್ ರೆಸಿಪಿ ಹೇಳ್ಕೊಟ್ಟಿದ್ದೀರಾ, ಹೇಗನ್ನಿಸ್ತು? ಖುಷಿ ಆಯ್ತು. ಓಕೆ. ಎಸ್. ಸೊ ನಿಮ್ಮ ಖುಷಿನ ಹೆಚ್ಚಿಸಲಿಕ್ಕೆ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್, ಅದರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವ್ರ ಕಡೆಯಿಂದ ಕೂಡ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತೂ 2 ಜಟ್ಪಟ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರೆ ಅಲ್ವಾ? ಖಂಡಿತವಾಗ್ಲೂ ಇದನ್ನು ನೀವು ಕೂಡ ಮನೇಲಿ ಮಾಡಿ. ಆ್ಯಂಡ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸದ್ಯಕ್ಕೆ ನಾನಂತೂ ಹೊರಡ್ತಾ ಇದ್ದೀನಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಡೈರಿ ಡೇ ಐಸ್ ಕ್ರೀಮ್ಸ್, ಮೆಕಾಯ್ ಕಿಚನ್ ಅಂಡ್ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.